ಗಣಪ ರಾಮಗೌಡ ಎಂಬುವರ ಮನೆಯಲ್ಲಿ 12 ಅಡಿ ಉದ್ದದ ಕಾಳಿಂಗ ಸರ್ಪ. ಕಾರವಾರ ಅಂಕೋಲಾದ ಮಾರುಗದ್ದೆಯ ಗಣಪ ರಾಮಗೌಡ ಎಂಬುವರ ಮನೆಗೆ ಸುಮಾರು 12 ಅಡಿ ಉದ್ದದ ಕಾಳಿಂಗ ಸರ್ಪ ಕಂಡು ಮನೆಯವರೆಲ್ಲ ಗಾಬರಿಗೊಂಡು ಅವರ್ಸಾದ ಮಹೇಶ್ ನಾಯ್ಕರವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದರು. ಅವರು ಮತ್ತು ಅವರ ಮಗ ಗಗನ್ ನಾಯ್ಕ್ ಸ್ಥಳಕ್ಕೆ ಆಗಮಿಸಿದರು. ಕಟ್ಟಿಗೆ ರಾಶಿಯಲ್ಲಿ ಸೇರಿಕೊಂಡಿದ್ದ 12 ಅಡಿ ಉದ್ದದ ಹಾವನ್ನು ಹೊರತೆಗೆದು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಅಭಯಾರಣ್ಯಕ್ಕೆ ಕೈ ಬಿಡಲಾಯಿತು. ಅವರಿಗೆ ಹರಿಶ್ಚಂದ್ರ ನಾಯ್ಕ್, ಅಭಿಷೇಕ್ ಶೆಟ್ಟಿ, ತುಳಸಿದಾಸ್ ನಾಯ್ಕ್ ಮತ್ತು ಮನೆಯವರು ಸಹಕಾರ ನೀಡಿದರು. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಕಾರವಾರದ ಮಾಜಾಳಿಯಲ್ಲಿ ಶುರುವಾಗಿದೆ. ಟ್ಯೂಯಿನಾ ಥೆರಪಿಯ ಅನುಭವ ತೆಗೆದುಕೊಳ್ಳಿ. ಇದು ಪಾರಂಪರಿಕ ಚೀನಿ ಮಸಾಜ್ ವಿಧಾನವಾಗಿದ್ದು ಪ್ರಾಚೀನ ಚಿಕಿತ್ಸಾ ಶಾಸ್ತ್ರ ಮತ್ತು ಮಾರ್ಷಲ್ ಆರ್ಟ್ಸ್ ಶಿಸ್ತುಗಳನ್ನು ಒಂದಾಗಿ ಸೇರಿಸುತ್ತದೆ. ಈ ನೈಸರ್ಗಿಕ ಚಿಕಿತ್ಸೆಯಿಂದ ನೋವು ಕಡಿಮೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಮನಸ್ಸು ಶರೀರದ ಸಮತೋಲನದ ಸುಧಾರಣೆಯನ್ನು ಮಾಡುವ ವಿಶೇಷ ಉಪಾಯ ಕುಂಗ್ಫು ಮಸಾಜ್. ಮಾಂಸಪೇಶಿ, ಸಂಧಿ ನೋವು, ಬೆನ್ನು, ಕುತ್ತಿಗೆ, ಭುಜ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ಚಿಂತೆ, ಅನಿದ್ರೆ, ಅಶಾಂತ ನಿದ್ರೆ, ತೂಕಡಿಸಿದ ನಿದ್ರೆ, ದೀರ್ಘಕಾಲದ ತಲೆನೋವು ಹೀಗೆ ಅನೇಕ ಸಮಸ್ಯೆಯ ಬಗ್ಗೆ ಚಿಕಿತ್ಸೆಗಾಗಿ ಇಂದೇ ಭೇಟಿ ಕೊಡಿ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸೆಂಟರ್, ಬ್ರಾಹ್ಮಣವಾಡ, ಮಾಜಾಳಿ, ಕಾರವಾರ. ಪ್ರತಿ ಶನಿವಾರ ಹಾಗೂ ರವಿವಾರ. ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ, ಸಂಜೆ 5:30ರಿಂದ 8:30ರವರೆಗೆ ಲಭ್ಯ. ಅಧಿಕ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿದ್ದ ನಂಬರ್ನಲ್ಲಿ ಸಂಪರ್ಕಿಸಿ. ಗುರುಭವನ ಕರಾಟೆ ವಿದ್ಯಾರ್ಥಿಯ ಸಾಧನೆ. ಕಾರವಾರ ಗಂಗಾವತಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ತರಬೇತಿದಾರರಾದ ಸಿಹಾನ್ ಸಾಗರ್ ಉದಯ್ ನಾಯ್ಕ್ ರವರ ನೇತೃತ್ವದಲ್ಲಿ ಉತ್ತಮ ಸಾಧನೆ ಮಾಡಿ ಕಾರವಾರ ತಾಲೂಕಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಸಾಹಿಲ್ ಮಾರುತಿ ಮೇಸ್ತ ಪುರುಷರ ಕಥಾದಲ್ಲಿ ವಿಭಾಗದಲ್ಲಿ 28ರಿಂದ 30 ವಯೋಮಿತಿಯಲ್ಲಿ ಭಾಗವಹಿಸಿ ಬಂಗಾರದ ಪದಕ ಹಾಗೂ ಕುಮಿತೆ 65ರಿಂದ 70 ಕೆಜಿ ವಿಭಾಗದಲ್ಲಿ ಬಂಗಾರದ ಪದಕ. ಹಿತೇಶ್ ಪಿ ಕಥಾ ವಿಭಾಗದಲ್ಲಿ 10ರಿಂದ 12 ವಯೋಮಿತಿಯಲ್ಲಿ ಭಾಗವಹಿಸಿ ಬಂಗಾರದ ಪದಕ ಹಾಗೂ ಕುಮಿತೆಯಲ್ಲಿ 40ರಿಂದ 45 ಕೆಜಿ ವಿಭಾಗದಲ್ಲಿ ಬಂಗಾರದ ಪದಕ. ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಭೂಮಿಶೇಖರ್ ಬಂದೇಕರ್ ಕಥಾ 14ರಿಂದ 16 ವಯೋಮಿತಿ ವಿಭಾಗದಲ್ಲಿ
ಬಂಗಾರದ ಪದಕ ಹಾಗೂ ಕುಮಿತೆ 40ರಿಂದ 45 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕಗಳನ್ನು ಪಡೆದಿರುತ್ತಾರೆ. ಇದೇ ಸಂದರ್ಭದಲ್ಲಿ ಕಾರವಾರದ ಸಿಹಾನ್ ವಿಶಾಲ್ ಶಿಕಾರ್ ನಾಯ್ಕ್ ಇವರಿಗೆ ಗಂಗಾವತಿಯಲ್ಲಿ ಬ್ರೂಸ್ಲಿ ಅವಾರ್ಡ್ 2026 ಶ್ರೀಲಂಕಾ ಗ್ರೌಂಡ್ ಮಾಸ್ಟರ್ ಮನೋಜ್ ಜುನಂತರ್ ರವರು ನೀಡಿ ಸನ್ಮಾನಿಸಿದರು. ಹಾಗೂ ವೇದಿಕೆಯಲ್ಲಿ ನೇಪಾಳ ಗ್ರೌಂಡ್ ಮಾಸ್ಟರ್, ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇವರೆಲ್ಲರ ಸಾಧನೆಗೆ ಪಾಲಕ ವೃಂದದವರು ಅಭಿನಂದಿಸಿರುತ್ತಾರೆ. श्रीलंकाचे मास्टर हांव आज हिंगा कराटे कॉम्पिटिशन आयिल्लें, इंटरनॅशनल कराटे कॉम्पिटिशन आयिल्लें. तेजे पयलीं हांव डिस्ट्रिक्ट आनी नॅशनल बी कराटे खेळिल्लें आसा आनी आज इंटरनॅशनल खेळून घेवन म्हाका खूब बरें दिसलें. हांव इंटरनॅशनलाक कथात फर्स्ट प्रायज आनी कुमिते सेकंड प्रायज येयलें आनी हें सगळें येवचें कारण खाली विशाल सर, तेमी आमकां इतली सेफली हांण हिंग पावयले. आमकां फुल्ली सपोर्ट केला आसा तेमी, डिस्ट्रिक्ट आनी इंटरनॅशनल खेळूंक बी फुल्ली सपोर्ट केला आसा. तेमकां आमी खूब आभारी आसात. आनी तशीच कारवारात सागर उदय सर, तेमी बी आमकां शिकयले आसात. आमी तेमकां बी खूब आभार आसात. ಎಂಬತ್ತೇಳು ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಕ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.